ಹಳೆಯ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ಮರುಬಳಕೆ ಮಾಡುವ ಬಗ್ಗೆ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಯೋಜನೆ ಮಂಗಳೂರಿನಲ್ಲಿ ಆರಂಭಗೊಂಡಿದ್ದು ಅದಕ್ಕೆ ಪೂರಕವಾಗಿ ಮಂಗಳೂರು ಕೆಥೋಲಿಕ್ ಧರ್ಮ ಪ್ರಾಂತ್ಯದ ವತಿಯಿಂದ ಇಂತಹ ಕಾರ್ಯಕ್ರಮ ಈ ಮೊದಲೇ ಜಾರಿಯಲ್ಲಿದೆ. ಮಂಗಳೂರು ಧರ್ಮ ಪ್ರಾಂತ್ಯದ ಪರಿಸರ ಆಯೋಗವು ICYM ಸಂಘಟನೆಯ ಸಹಯೋಗದಲ್ಲಿ ಕ್ರೈಸ್ತರ ಮನೆಗಳಿಂದ ಹಳೆಯ ಮರುಬಳಕೆ ಮಾಡಬಹುದಾದ ಹಳೆಯ ಬಟ್ಟೆಗಳನ್ನು ಸಂಗ್ರಹಿಸುವ ಕಾರ್ಯವನ್ನು 2022ರ ಸೆಪ್ಟೆಂಬರ್ ತಿಂಗಳಲ್ಲಿಯೇ ಆರಂಭಿಸಿತ್ತು. ಮೊದಲ ಹಂತದಲ್ಲಿ 14 ಸಿಸ್ಟರ್ ಎಂಬ ಹೆಸರಿನಲ್ಲಿ ಸೀರೆಗಳನ್ನು ಸಂಗ್ರಹಿಸುವ ಯೋಜನೆಯಡಿ ಸುಮಾರು 25,000 ಸೀರೆಗಳನ್ನು ಸಂಗ್ರಹಿಸಲಾಗಿದೆ. ಅವುಗಳನ್ನು ಬಡವರಿಗೆ, ಭಿಕ್ಷುಕರಿಗೆ, ಚಿಂದಿ ಹೆಕ್ಕುವ ಮಂದಿಗೆ ಮತ್ತು ಆಶ್ರಮವಾಸಿಗಳಿಗೆ ವಿತರಿಸಲಾಗಿದೆ. ಎರಡನೇ ಹಂತದಲ್ಲಿ 14 ಬ್ರದರ್ ಎಂಬ ಹೆಸರಿನಲ್ಲಿ ಪುರುಷರ ಬಟ್ಟೆಗಳನ್ನು ಸಂಗ್ರಹಿಸುವ ಅಭಿಯಾನ ಕೈಗೊಂಡು ಸುಮಾರು 22,000 ಬಟ್ಟೆಗಳನ್ನು ಸಂಗ್ರಹಿಸಲಾಗಿದೆ. ಅವುಗಳನ್ನು ವಿಂಗಡಿಸಿ ಪ್ಯಾಕ್ ಮಾಡಿ ವಿತರಿಸಲು ಸಿದ್ಧತೆ ನಡೆಯುತ್ತಿದೆ. ಇನ್ನು ಮೂರನೇ ಹಂತದಲ್ಲಿ ಮಕ್ಕಳ ಬಟ್ಟೆ ಬರೆ ಸಂಗ್ರಹಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಯೋಜನೆಯಡಿ ಸಂಗ್ರಹವಾಗುವ ಬಟ್ಟೆಗಳನ್ನು ವಿಂಗಡಿಸಿ ಪ್ಯಾಕ್ ಮಾಡುವ ಕೆಲಸವನ್ನು ರೋಶ್ನಿ ನಿಲಯದ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ನ ವಿದ್ಯಾರ್ಥಿಗಳ ಸಹಕಾರದಿಂದ ನಿರ್ವಹಿಸಲಾಗುತ್ತಿದೆ. ನಾವು ಒಂದು 6 ತಿಂಗಳು ಮೊದಲು ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ, ಸಾರಿ ದಾನ್ ಅಂತ. ನಾವು ಅರೌಂಡ್ 125 ಚರ್ಚಸಿಂದ ಒಳ್ಳೆ ಇರುವ ಸಾರೀಸನ್ನು ನಾವು ಡೊನೇಟ್ ಮಾಡಲಿಕ್ಕೆ ಹೇಳಿದ್ದೀವಿ. ಸೊ ಅದರದ್ದು ಒಳ್ಳೆ ರೆಸ್ಪಾನ್ಸ್ ಇತ್ತು. ಮೋರ್ ದೆನ್ 25,000 ಸಾರೀಸ್ ಬಂದಿತ್ತು. ಮೋರ್ ದೆನ್ 22,000 ಸಾರೀಸ್ ಬಂದಿತ್ತು. ಸೊ ಅದರ ರೆಸ್ಪಾನ್ಸಿಗೆ ಅದು ನಾವು 1 ಫಾರ್ ಅವರ್ ಸಿಸ್ಟರ್ ಅಂತ ಮಾಡಿದ್ವಿ. ಸೊ ಅದರ ಸಕ್ಸಸ್ ನೋಡಿ ನಾವು 1 ಫಾರ್ ಅವರ್ ಬ್ರದರ್ ಅಂತ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ವಿ. ಎಲ್ಲ ಮೆನ್ಸ್ ಶರ್ಟ್ ಆಗಲಿ, ಜೀನ್ಸ್ ಆಗಲಿ, ಟ್ರೌಸರ್ಸ್ ಆಗಲಿ ನಾವು ಡೊನೇಟ್ ಮಾಡಲಿಕ್ಕೆ ಹೇಳಿದ್ವಿ, ಅನ್ಯೂಸ್ಡ್ ಡ್ರೆಸ್ಸಸ್ಸನ್ನು. ಸೊ ಅದರ ರೆಸ್ಪಾನ್ಸ್ಗೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ನಮ್ಮ ಬೇರೆ ಬೇರೆ ಚರ್ಚಿಂದಾಗಲಿ, ನಮ್ಮ ಫ್ರೆಂಡ್ಸ್ ಮತ್ತು ವೆಲ್ ವಿಷರ್ಸಿಂದ ಈಗಾಗಲೇ ಮೋರ್ ದೆನ್ 22,000 ಇದು ಕೌಂಟ್ ಮಾಡಿದ್ದೀವಿ. ಅಂದರೆ ಇನ್ನೂ ಸಹ ಇದು ಅದನ್ನು ಮಾಡಲಿಕ್ಕೆ ಫಿನಿಷ್ ಮಾಡಲಿಕ್ಕೆ. ಸೊ ಇದರದ್ದು ಬೆನಿಫಿಟ್ ಮೇಜರ್ಲಿ ನೇಚರಿಗೆ ತುಂಬ ಉಂಟು. ಯಾಕಂದರೆ ಒಂದು ಜೀನ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮೋರ್ ದೆನ್ 7,000 to 8,000 ಲೀಟರ್ಸ್ ಬೇಕು. ಒಂದು ಟೀ ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅರೌಂಡ್ 2,000 to 3,000 ಲೀಟರ್ಸ್ ನಮಗೆ ನೀರು ಬೇಕು. ಸೊ ನೀರೇ ಇಷ್ಟು ಉಳಿಸುವಾಗ ಬೇರೆ ಅದಕ್ಕೆ ಇದ್ದದ್ದು ರಾ ಮೆಟೀರಿಯಲ್ಸ್ ಕೂಡ ಉಳಿತದೆ. ಇದು ಮೇಜರ್ಲಿ ನಾವು ಕೊಡೋದು ನಮ್ಮ ವೇಸ್ಟ್ ಪಿಕ್ಕರ್ಸಿಗೆ ಮತ್ತು ಬೇರೆ ಬೇರೆ ಕಡೆ ಇರುವ ಪೌರ ಕಾರ್ಮಿಕರಿಗೆ ಮತ್ತು ನಾವು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದ ಜನರಿಗೆ ಆಲ್ಸೋ ನಾವು ಇದು ಬೇರೆ ಬೇರೆ ಆಶ್ರಮಗಳಿಗೆ ಕಳಿಸ್ತೇವೆ. ಸೊ ಇದರದ್ದು ಸಕ್ಸಸ್ ತುಂಬ ಇದೆ. ನೆಕ್ಸ್ಟ್ ನಾವು ಪ್ಲ್ಯಾನ್ ಏನಂದರೆ ಮಕ್ಕಳದು ಡ್ರೆಸ್ ಕಲೆಕ್ಟ್ ಮಾಡಿ ಅದನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡುವ ಪ್ಲ್ಯಾನ್ ಇದೆ.